ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಆಶ್ರಯದಲ್ಲಿ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ ಹಾಗೂ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಅಲೈಡ್ ಹೆಲ್ತ್ ಸೈನ್ಸಸ್ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮವು ಬಿಸಿ ಆಳ್ವ ಇಂಡೋರ್ ಸ್ಟೇಡಿಯಂ ದೇರಳಕಟ್ಟೆಯಲ್ಲಿ ಜೂನ್ 21 ಬೆಳಗ್ಗೆ 8 ಗಂಟೆಗೆ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮಕ್ಕೆ ಪ್ರಸಿದ್ಧ ಯೋಗಾಭ್ಯಾಸಿ ಮತ್ತು ಚಿಕಿತ್ಸಕರಾದ ಶ್ರೀ ಶಿವರಾಮ್ ರೈ ಅವರು ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು. ಅವರು ಯೋಗದ ಮಹತ್ವದ ಬಗ್ಗೆ ನುಡಿದಂತೆ ಆರೋಗ್ಯಕರ ಜೀವನಕ್ಕೆ ಯೋಗ ಅನಿವಾರ್ಯ ಎಂದು ಹೇಳಿದರು. It was very, very painful. At that time, my friend has suggested, why can't you go for yoga therapy? It's close by. So with great difficulty, I got up. With support, I walked there. It's around 100-150 meters. It took me around 15 to 20 minutes to walk 100-150 meters to the yoga therapy center. There, he has asked me to do 5 asanas only 5 asanas. After the completing that asanas, I felt 50% my pain is come down. And I practiced it for about within 6-7 days. I was all right. ಫಾರ್ಮಕಾಲಜಿ ವಿಭಾಗದ ಅಧ್ಯಕ್ಷರಾದ ಡಾಕ್ಟರ್ ರಾಜೇಂದ್ರ ಹೊಳ್ಳರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಮತ್ತು ಯೋಗದ ವೈಜ್ಞಾನಿಕ ಮಹತ್ವವನ್ನು ವಿವರಿಸಿದರು. Shivaram Rai, the yoga practitioner and yoga therapist, very, very clearly he emphasized the importance of yoga. I don't want to take much time of viewers. I'm very proud to be a part of this program. Very festive atmosphere. It is very nice to interact with the students. Quite inspiring, and even we feel we are young. That's the importance of mixing with the young people. I came to know that from the first few days you are undergoing yoga training. Please don't stop it here. Please continue. It may take you some time, but it is worth it. It's worth it, really. I wish this. ಈ ಕಾರ್ಯಕ್ರಮದಲ್ಲಿ ಕ್ಷೇಮದ ಡೀನ್ ಪ್ರೊಫೆಸರ್ ಡಾಕ್ಟರ್ ಸಂದೀಪ್ ರೈ, ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕದ ಡೀನ್ ಪ್ರೊಫೆಸರ್ ಡಾಕ್ಟರ್ ಜಯಪ್ರಕಾಶ್ ಶೆಟ್ಟಿ, ಎನ್ಎಸ್ಎಸ್ ಸಂಯೋಜಕರಾಗಿರುವ ಶ್ರೀ ಶಶಿಕುಮಾರ್ ಶೆಟ್ಟಿ, ಎಂಇಯು ಕ್ಷೇಮದ ಸಂಯೋಜಕರಾದ ಡಾಕ್ಟರ್ ಕಿಶನ್ ಪ್ರಸಾದ್ ಸೇರಿದಂತೆ ಎಂಇಯು ಕ್ಷೇಮದ ಸದಸ್ಯರು ಹಾಗೂ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳು ಭಾಗವಹಿಸಿದ್ದರು. ಪ್ರತಿಯೊಬ್ಬರ ಕನಸುಗಳಿಗೆ ಇಲ್ಲಿ ಜಾಗವಿದೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಿಟ್ಟೆ ಯೂನಿವರ್ಸಿಟಿ ಇಂತಹ ಕಾರ್ಯಕ್ರಮಗಳ ಮೂಲಕ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನೇ ಮುಂದಿಟ್ಟುಕೊಂಡು ವಿದ್ಯಾರ್ಥಿ ಸಮುದಾಯಕ್ಕೆ ಸಮಗ್ರ ಅಭಿವೃದ್ಧಿಯ ಹಾದಿಯನ್ನು ತೋರಿಸುತ್ತಿದೆ. ಉತ್ತಾನಾಸನ, inhale, exhale, padahastasana. Inhale, take your right leg back, breathe there. Inhale, take your left leg back, breathe there. Go to Shashankasana. 5, exhale, 1, 2, 3. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ.